ತಮಿಳುನಾಡಿನ ಜಯಲಲಿತಾ ಬಳಿಕ ಇದೀಗ ದಳಪತಿ ವಿಜಯ್ ಪರ್ವ ಆರಂಭವಾಗಿದ್ದು ಸಹಜವಾಗಿಯೇ ಹಾಲಿ ಪಕ್ಷಗಳಿಗೆ ನಡುಕ ಉಂಟಾಗಿದೆ. ಇದೀಗ ದಳಪತಿ ವಿಜಯ್ ಅವರು ಸಿನಿಮಾಗೆ ಬ್ರೇಕ್ ಹಾಕಿ ಸಕ್ರಿಯ ರಾಜಕಾರಣಕ್ಕೆ ಎಂಟ್ರಿ ಹಾಕಿದ್ದು ತಮಿಳಿಗ ವೆಟ್ರಿ ಕಳಗಂ ಎಂಬ ಹೆಸರಿನಲ್ಲಿ ಹೊಸ ಪಕ್ಷ ಕಟ್ಟಿ ಅಖಾಡಕ್ಕೆ ಇಳಿದಿದ್ದು ಅವರು ಹೋದಲೆಲ್ಲ ಲಕ್ಷಗಟ್ಟಲೆ ಜನ ಸೇರುತ್ತಿದ್ದಾರೆ. ಅಂದಹಾಗೆ ತಮಿಳುನಾಡಿನಲ್ಲಿ ಮೊದಲಿನಿಂದಲೂ ಸಿನಿ ತಾರೆಯರ ಪಾಲಿಟಿಕ್ಸ್ ಸಕ್ಸಸ್ ಕಂಡಿದೆ. ಎಂಜಿಆರ್ ಬಳಿಕ ಜಯಲಲಿತಾ ತಮಿಳುನಾಡನ್ನು ಆಳಿದ್ದು ಇದೀಗ ದಳಪತಿ ಸರದಿಯಾಗಿದೆ. ತಮಿಳಿಗ ವೆಟ್ರಿ ಕಳಗಂ ಅನ್ನೋ ಪಕ್ಷವನ್ನು ಕಟ್ಟಿರುವ ದಳಪತಿ ವಿಜಯ್ ತಮಿಳು ರಾಜಕೀಯದಲ್ಲಿ ಹೊಸ ಸಂಚಲನ ಮೂಡಿಸೋಕೆ ಸಜ್ಜಾಗಿದ್ದಾರೆ. ದಳಪತಿ ವಿಜಯ್ ಅವರ ಮೊದಲ ರ್ಯಾಲಿ ನಡೆಸಿ ಎಲ್ಲರ ಹುಬ್ಬೇರಿಸಿದ್ದಾರೆ. ಚೆನ್ನೈನಿಂದ 100 ಕಿಲೋಮೀಟರ್ ದೂರದಲ್ಲಿರುವ ವಿಲ್ಲುಪುರಂನಲ್ಲಿ ಈ ರ್ಯಾಲಿ ನಡೆದಿದೆ. ಸುಮಾರು 6 ರಿಂದ 7 ಲಕ್ಷ ಮಂದಿ ರ್ಯಾಲಿಯಲ್ಲಿ ಭಾಗವಹಿಸಿದರು. ತಮಿಳಿನ ರಾಜಕೀಯ ಚಿತ್ರಣವನ್ನೇ ಬದಲಿಸುವ ಸೂಚನೆ ಕೊಟ್ಟಿದೆ. ರ್ಯಾಲಿ ನಡೆದ ಜಾಗದಲ್ಲಿ ಭರ್ಜರಿ ಟ್ರಾಫಿಕ್ ಜಾಮ್ ಆಗಿತ್ತು. ತಡರಾತ್ರಿವರೆಗೂ ಟ್ರಾಫಿಕ್ ಹಾಗೆಯೇ ಇತ್ತು. ಈ ರ್ಯಾಲಿಗೆ ಸೇರಿದ ಜನಸಾಗರದ ವಿಡಿಯೋ ಸಂಚಲನ ಮೂಡಿಸಿದೆ. ಸೇರಿದ ಜನಸಾಗರ ನೋಡಿ ತಮಿಳುನಾಡು ರಾಜಕಾರಣಿಗಳಿಗೆ ನಡುಕ ಉಂಟಾಗಿದೆ. ರ್ಯಾಲಿಯಲ್ಲಿ ವಿಜಯ್ ಪವರ್ಫುಲ್ ಸ್ಪೀಚ್ ನೀಡುವ ಮೂಲಕ ವಿರೋಧಿಗಳ ಬಾಯಿ ಮುಚ್ಚಿಸಿದ್ದಾರೆ. ನಾನು ಯಾರನ್ನು ಟೀಕೆ ಮಾಡೋದಿಲ್ಲ, ಆದರೆ ಜನರ ಸೇವೆಗಾಗಿ ನಾನು ನನ್ನ ಸಿನಿಮಾ ಕೆರಿಯರ್ ಬಿಟ್ಟು ಬಂದಿದ್ದೇನೆ. ನಿಮ್ಮ ವಿಜಯ್ ಆಗಿ ಇಲ್ಲಿದ್ದೇನೆ, ನಿಮ್ಮನ್ನು ನಂಬಿ ಬಂದಿದ್ದೇನೆ ಅಂತ ದಳಪತಿ ಎಮೋಷನಲ್ ಭಾಷಣ ಮಾಡಿದ್ದಾರೆ. 2026ರಲ್ಲಿ ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದ್ದು ಇದರ ಮೇಲೆ ದಳಪತಿ ಕಣ್ಣಿಟ್ಟಿದ್ದಾರೆ. ಇಷ್ಟು ದಿನ ತಮಿಳುನಾಡಿನಲ್ಲಿ ಒಂದು ಬಾರಿ ಡಿಎಂಕೆ ಗೆದ್ದರೆ ಮತ್ತೊಂದು ಬಾರಿ ಎಐಎಡಿಎಂಕೆ ಗೆಲ್ತಾ ಇತ್ತು. ಆದರೆ ಜಯಲಲಿತಾ ನಿಧನ ಬಳಿಕ ಎಐಎಡಿಎಂಕೆ ಮಂಕಾಗಿದೆ. ಈ ಜಾಗವನ್ನು ದಳಪತಿ ತುಂಬೋ ಸಾಧ್ಯತೆ ದಟ್ಟವಾಗಿದೆ.